ಅರಣ್ಯಾಧಿಕಾರಿಯೊಬ್ಬರು ಮೃತಪಟ್ಟ ಆನೆಯೊಂದರ ಸೊಂಡಿಲನ್ನು ಹಿಡಿದುಕೊಂಡು ರೋಧಿಸುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಘಟನೆ ನಡೆದಿದ್ದು ತಮಿಳುನಾಡಿನ ಮಧುಮಲೈ ಹುಲಿ ರಕ್ಷಿತ ಅರಣ್ಯದ ತೆಪ್ಪಕಾಡು ಆನೆ ಶಿಬಿರದಲ್ಲಿ. ದುಷ್ಕರ್ಮಿಗಳ ದಾಳಿಗೆ ತುತ್ತಾಗಿ ಗಾಯಗೊಂಡಿದ್ದ ಆನೆಯೊಂದನ್ನು ಶಿಬಿರಕ್ಕೆ ಚಿಕಿತ್ಸೆಗೆಂದು ತರಲಾಗಿತ್ತು. ಇಲ್ಲಿನ ಸಿಬ್ಬಂದಿ ಬಹಳ ಪ್ರೀತಿಯಿಂದ ಮತ್ತು ಅಷ್ಟೇ ಮುತುವರ್ಜಿಯಿಂದ ಈ ಆನೆಯ ಆರೈಕೆ ಮಾಡಿದ್ದರು. ಹೇಗಾದರೂ ಆನೆಯನ್ನು ಬದುಕಿಸಲೇಬೇಕೆಂದು ಇವರೆಲ್ಲರೂ ಹಗಲಿರುಳು ಶ್ರಮಿಸಿದ್ರು. ಆದರೆ ಇವರೆಷ್ಟು ಪ್ರಯತ್ನ ಪಟ್ಟರೂ ಆನೆ ಬದುಕುಳಿಯಲೇ ಇಲ್ಲ. ಈ ಆನೆ ಶಿಬಿರದ ಸಿಬ್ಬಂದಿ ಈ ಆನೆಯನ್ನು ಅದೆಷ್ಟು ಪ್ರೀತಿಸುತ್ತಿದ್ದರು ಅಂದ್ರೆ ಅದೆಷ್ಟು ಹಚ್ಚಿಕೊಂಡಿದ್ದರು ಎಂಬುದಕ್ಕೆ ಕಣ್ಣೀರಿನ ದೃಶ್ಯವೇ ಸಾಕ್ಷಿಯಾಗಿದೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಎಲ್ಲರ ಕಣ್ಣಾಲಿಗಳು ತುಂಬುವಂತೆ ಮಾಡಿದೆ.